ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಕುಂದಾಪುರ ಪ್ರಾದೇಶಿಕ ಅರಣ್ಯ ವಿಭಾಗ ವೇಣೂರು ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯದಾದ್ಯಂತ ಸಾಮಾಜಿಕ ಅರಣ್ಯೀಕರಣದ ಅಂಗವಾಗಿ ದಶಲಕ್ಷ ಹಣ್ಣಿನ ಗಿಡಗಳ ನಾಟಿ ಕಾರ್ಯಕ್ರಮ ಇಂದು ಬೆಳ್ತಂಗಡಿ ತಾಲೂಕಿನ ಬಡಕೋಡಿ ಗ್ರಾಮದ ಯರಮೋಡಿ ಅರಣ್ಯ ಪ್ರದೇಶದಲ್ಲಿ ನಡೆಯಿತು. ಕಾರ್ಯಕ್ರಮಗಳನ್ನು ಅರಣ್ಯ ಸಚಿವ ಉಮೇಶ್ ಕತ್ತಿ ಉದ್ಘಾಟಿಸಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಕಾವಂದರು, ಕರಾವಳಿ ಇಷ್ಟೊಂದು ಹಸಿರಾಗಿರಲು ಕಾರಣ ಇಲ್ಲಿನ ಮಳೆ ಹಾಗೂ ನಮ್ಮಲ್ಲಿರುವಂತಹ ವನಪ್ರೀತಿ. ಕಾಡಿನ ನಾಶಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ, ಆದರೆ ಪ್ರಾಕೃತಿಕವಾಗಿ ಕೆಲವೊಂದು ಅವಶ್ಯಕತೆಗಳ ಪೂರೈಕೆಗಾಗಿ ಪ್ರಕೃತಿಯ ನಾಶವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಬೇಕಾಗಿದೆ. ಇದೀಗ ಕಾಡಿನ ರಕ್ಷಣೆಗೆ ನಾವೆಲ್ಲರೂ ಮುಂದಾಗಿರುವುದು ಖುಷಿಯ ವಿಚಾರ. ಬೆಳೆಯುವಂತಹ ಎಲ್ಲ ಹಣ್ಣು ಹಂಪಲುಗಳನ್ನು ಪ್ರಾಣಿಗಳಿಗಾಗಿಯೇ ಮೀಸಲು ಇಡೋಣ ಎಂದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಅರಣ್ಯ ಸಚಿವ ಉಮೇಶ್ ಕತ್ತಿ ಮಾತನಾಡಿ, ಕಾಡು ಪ್ರಾಣಿಗಳು ನಾಡಿಗೆ ಬರುವುದನ್ನು ತಪ್ಪಿಸಲು ದಶಲಕ್ಷ ಹಣ್ಣಿನ ಗಿಡಗಳ ನಾಟಿ ಕಾರ್ಯಕ್ರಮ ಉತ್ತಮವಾದ ಯೋಜನೆಯಾಗಿದೆ. ಇದರಿಂದಾಗಿ ಪ್ರಾಣಿಗಳ ಹಾಗೂ ಮಾನವರ ನಡುವಿನ ಸಂಘರ್ಷ ತಪ್ಪಿದಂತಾಗುತ್ತದೆ ಎಂದರು. ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಮಾತನಾಡಿ, ಹಿಂದೆ ಅರವಿಂದ ಲಿಂಬಾವಳಿ ಅರಣ್ಯ ಸಚಿವರಾಗಿದ್ದಂತಹ ಸಂದರ್ಭ ಪೂಜ್ಯ ಕಾವಂತರ ಮಾರ್ಗದರ್ಶನದಂತೆ ಧರ್ಮಸ್ಥಳದಲ್ಲಿ ಸರಿಸುಮಾರು 2 ಎಕರೆ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ನೆಡಲಾಗಿತ್ತು. ಇದೀಗ ಕಾವಂದರ ಆಶಯದಂತೆ ಉಮೇಶ್ ಕತ್ತಿ ಉಪಸ್ಥಿತಿಯಲ್ಲಿ ಒಂದೊಳ್ಳೆ ಕೆಲಸವನ್ನ ಬೆಳ್ತಂಗಡಿಯಲ್ಲಿ ಮಾಡಲಾಗಿದೆ. ಈ ಕಾರ್ಯಕ್ರಮ ನಿಜಕ್ಕೂ ಬೆಳ್ತಂಗಡಿ ತಾಲೂಕಿನ ಜನತೆ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವೇಣೂರು ವಲಯದ ಅರಣ್ಯ ಅಧಿಕಾರಿಗಳಾದ ಮಹೀಮ್ ಜನ್ನು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಧರ್ಮಸ್ಥಳ ಇದರ ಡಾಕ್ಟರ್ LH ಮಂಜುನಾಥ್ ಸೇರಿದಂತೆ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಪೂಜ್ಯ ಅನೇಕ ವರ್ಷಗಳಿಂದ ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ತಮ್ಮ ಜಮೀನನ್ನು ಕಾಡಿಗಾಗಿ ಮುಡಿಪಿಡಿಸಿ ತಾನೇ ಬೆಳೆಯಲಿ, ಈ ಮೂಲಕ ಮುಂದಿನ ಜನಾಂಗಕ್ಕೆ ಪ್ರತಾಪ್ ಸಿಂಹ ನಾಯಕ್ ಮಾನ್ಯ ವಿಧಾನ ಪರಿಷತ್ ಶಾಸಕರು ನಡೆಯುವಂಥ ಈ ಒಂದು ದಶಲಕ್ಷ ಹಣ್ಣಿನ ಗಿಡ ನಾಟಿಯಾದಂಥ ಶ್ರೀಯುತ ಜಯಂತ್ ಕೋಟ್ಯಾನ್ ಇವರು ಕರ್ಬಸಪ್ಪ ದ್ಯಾಮಣ್ಣ, ಇದು ವೃಕ್ಷಬಂಧನ ಅಂತಂದರೆ ನಾವು ಹೇಗೆ ಮನುಷ್ಯರನ್ನು ಪ್ರೀತಿ ಮಾಡ್ತೇವೆ ಹಾಗೆ ಪ್ರಕೃತಿಯನ್ನು ಕೂಡ ಪ್ರೀತಿಸಬೇಕು ಅನ್ನೋದೇ ಇದರ ಸಂದೇಶ. ಪ್ರತಿಯೊಂದು ಮರದಲ್ಲಿ ಕೂಡ ಇರುವಂಥ ಮಹತ್ವವನ್ನು ಕಾಣಬೇಕು. ಪ್ರತಿಯೊಂದು ಮರದಲ್ಲಿ ಇರತಕ್ಕಂಥ ಪುಷ್ಪ ಫಲಗಳನ್ನು ಗುರುತಿಸಬೇಕು. ಅವು ನಮಗೆ ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡ್ತವೆನ್ನು ಸ್ಮರಿಸಿದರೆ ಖಂಡಿತವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ, ಅಂತಹ ಒಳ್ಳೆಯ ಕಾರ್ಯಕ್ರಮದ ಜೊತೆಗೆ ಇತ್ತೀಚೆಗೆ ವನಗಳು ಇರತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಲಿಕ್ಕೆ ಪ್ರಯತ್ನಿಸ್ತದೆ. ಅರಣ್ಯದಿಂದ ನಾಡಿಗೆ ಬರುವಂಥ ಪ್ರಾಣಿಗಳನ್ನು ಗುರುತಿಸಿದರೆ ತಕ್ಷಣ ಹೋಗುವಂಥ ಅರಣ್ಯ ಇಲಾಖೆಯಿಂದ ಪರಿಹಾರ ಕೊಡಿ ಅಂತ, ನಮಗೆ ಪರಿಹಾರ ಕೊಡಿ. ಏನು ಆನೆ ಬಂತು, ನವಿಲು ಬಂತು, ಜಿಂಕೆ ಬಂತು, ಮೊಲ ಬಂತು, ಇನ್ನಿತರ ವಸ್ತುಗಳು ಬಂತು, ಅದಕ್ಕಾಗಿ ಏನು ಮಾಡಿ, ನಮಗೇನು ಮಾಡಿಬಿಡಿ, ದುಡ್ಡು ಕೊಡಿ ಸಾಕು ಅಂತ ಪರಿಹಾರ ಕೊಡುವಂಥದ್ದು ಒಂದೇ ಉದ್ದೇಶ ಆಗಿದ್ದರೆ ಸರ್ಕಾರ ಬಜೆಟ್ ಹೆಚ್ಚು ಮಾಡ್ತಾ ಹೋಗಿ ಬಜೆಟ್ನಲ್ಲಿ ಪರಿಹಾರ ಕೊಡ್ತಾ ಹೋಗಬೇಕು. ಆದರೆ ಈ ಕಾಡು ಪ್ರಾಣಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅವುಗಳಿಗೆ ಕೂಡ ಬದುಕುವ ಅವಕಾಶವನ್ನು ಕೊಡಬೇಕು. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಹಿಡಕಲ್ ಡ್ಯಾಮ್ ಬಂದು ನೋಡಿದರೆ 1 ಲಕ್ಷ ಗಿಡಗಳನ್ನ ನಾನು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕಡ್ಕೊಂಡು 21ನೇ ತಾರೀಕು ಯೋಗ ಮಾಡೋ ಜೊತೆಗೆ ಗಿಡಗಳು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸರ್ 1 ಲಕ್ಷ ಗಿಡಗಳನ್ನ ಇವತ್ತು ನೆಟ್ಟು ಒಳ್ಳೆಯ ಕಾರ್ಯಕ್ರಮ ಆಚರಿಸಿದ್ವಿ. ಇದರ ಅರ್ಥ ನಾವು ಬರೀ ಕಬ್ಬಿನಿಂದ ನಮ್ಮ ಆಕ್ಸಿಜನ್ ಸಿಗ್ತೈತೆ ಮತ್ತು ಏನಿತ್ತು ಅದನ್ನು ತೆಗೆದು ಹಾಕಲೇಬೇಕನ್ನೋ ದೃಷ್ಟಿಯಿಂದ ನಮ್ಮ ಚರ್ಚೆ ನಡೀತಾ ಇದೆ. ಇವತ್ತು ಜನರು ಗಿಡ ಮರಗಳು ನೆಡುವಂಥ ಕಾರ್ಯಕ್ರಮವನ್ನು ಹಾಕಬೇಕಂತೇಳಿ ನಾನು ವಿನಂತಿ ಮಾಡ್ತಾ, ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಕಷ್ಟು ಅರಣ್ಯ ಭೂಮಿ ಇದೆ, ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೆಯುವ ಜೊತೆಗೆ ಪ್ರಾಣಿಗಳನ್ನು ಸಂರಕ್ಷಣೆ ಜವಾಬ್ದಾರಿನೂ ಸಮಾಜದ ಅಂತೇಳಿ ಹೇಳ್ತಾ, ಸುಮಾರು 2 ಎಕರೆ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ನೆಡತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕೆನ್ನುವಂತಹ ಚಿಂತನೆಯೊಂದಿಗೆ ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಅರವಿಂದ್ ಲಿಂಬಾವಳಿ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಪ್ರಾಯಶಃ ಇವತ್ತು ಅತ್ಯಂತ
ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಹಣ್ಣಿನ ಗಿಡದ ಒಂದು ಕಾಡು ಇವತ್ತು ಬಹಳ ಸುಂದರವಾಗಿ ಆ ಧರ್ಮಸ್ಥಳದ ಹತ್ತಿರದ ಪರಿಸರದಲ್ಲಿ ಬೆಳೆದು ನಿಂತಿದೆ. ಪ್ರಾಯಶಃ ಇವತ್ತು ಪೆರಿಂಜೆ ಈ ಭಾಗದಲ್ಲಿ ಪೂಜ್ಯ ಕಾವಂದರ ಒಂದು ಆಶಯದಂತೆ ಆಶೀರ್ವಾದದಂತೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರ ಅವರ ಉಪಸ್ಥಿತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ.